ಜಬರ್ದಸ್ತ್ ಶಂಕರ ಕೋಸ್ಟಲ್ವುಡ್ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವ ಸಿನಿಮಾ ಬೆಳ್ಳಿತೆರೆ ಮೇಲೆ ಪ್ರೇಕ್ಷಕರನ್ನು ಮನರಂಜಿಸುವ ಶಂಕರ ಇದೀಗ ಕಿರುತೆರೆಗೆ ಎಂಟ್ರಿ ಕೊಡೋದಕ್ಕೆ ಸಜ್ಜಾಗಿದ್ದಾನೆ. ವಿ4 ನ್ಯೂಸ್ 24/7 ಮೂಲಕ ಜಬರ್ದಸ್ತ್ ಶಂಕರ ಮನೆ ಮನೆಯನ್ನು ತಲುಪಲಿದ್ದಾನೆ. ಕಿರುತೆರೆಯ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ಜಬರ್ದಸ್ತ್ ಶಂಕರನ ಗ್ರ್ಯಾಂಡ್ ಪ್ರೀಮಿಯರ್ ವಿ4 ನ್ಯೂಸ್ನಲ್ಲಿ ಅತಿ ಶೀಘ್ರ ಮೂಡಿಬರಲಿದೆ. ಜಬರ್ದಸ್ತ್ ಶಂಕರ ಈಗಾಗಲೇ ತುಳು ಚಿತ್ರರಂಗದಲ್ಲಿ ಹವಾ ಸೃಷ್ಟಿಸಿರುವ ಚಿತ್ರ. ತೆಲುಗಿದ ಬೊಳ್ಳಿ ದೇವದಾಸ್ ಕಾಪಿಕಾಡ್ ನಿರ್ದೇಶನದ ನಟ ಅರ್ಜುನ್ ಕಾಪಿಕಾಡ್ ಅಭಿನಯದ ಸಿನಿಮಾ. ಜಲನಿಧಿ ಫಿಲ್ಮ್ಸ್ ಬ್ಯಾನರ್ ಅಡಿ ಅನಿಲ್ ಕುಮಾರ್, ಲೋಕೇಶ್ ಕೊಟ್ಯಾನ್ ಹಾಗೂ ರಾಜೇಶ್ ಕುಡ್ಲಾ ನಿರ್ಮಾಣದಲ್ಲಿ ಹೊಸ ಪರಿಕಲ್ಪನೆಯೊಂದಿಗೆ ತೆರೆಗೆ ಬಂದ ಚಿತ್ರ ಕರಾವಳಿಯಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಫಸ್ಟ್ ಶೋನಲ್ಲೇ ಚಿತ್ರವು ಸಿನಿ ಪ್ರಿಯರ ಮನಗೆದ್ದಿದೆ. ಬೆಳ್ಳಿತೆರೆಯಲ್ಲಿ ಜನರ ಮನರಂಜಿಸಿರುವ ಜೊತೆಗೆ ಇದೀಗ ಕಿರುತೆರೆಗೂ ಎಂಟ್ರಿ ಕೊಡ್ತಾ ಇದ್ದಾನೆ ಜಬರ್ದಸ್ತ್ ಶಂಕರ. ಜಬರ್ದಸ್ತ್ ಶಂಕರನನ್ನು ನಿಮ್ಮ ಮುಂದೆ ಕರೆತರಲಿದೆ ವಿ4 ನ್ಯೂಸ್. ಹೌದು, ಸೂಪರ್ ಹಿಟ್ ತುಳು ಚಲನಚಿತ್ರ ಜಬರ್ದಸ್ತ್ ಶಂಕರ ಇನ್ನು ಕೆಲವೇ ದಿನಗಳಲ್ಲಿ ವಿ4 ನ್ಯೂಸ್ನಲ್ಲಿ ಮೂಡಿಬರಲಿದೆ. दादा गुरु भक्ति मारना है निकलेगी ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಬರ್ದಸ್ತ್ ಶಂಕರ ಚಿತ್ರದ ನಾಯಕ ನಟ ಅರ್ಜುನ್ ಕಾಪಿಕಾಡ್ ಅವರು ಇದೀಗ ಸಿನಿಮಾ 25ನೇ ದಿನದತ್ತ ದಾಪುಗಾಲಿಡ್ತಿದೆ. ಈ ಸಿನಿಮಾ ಕರಾವಳಿಯಲ್ಲಿ ಅಲ್ಲದೆ ಗಲ್ಫ್ ರಾಷ್ಟ್ರ ಮತ್ತು ಮುಂಬೈಯಲ್ಲಿ ಉತ್ತಮ ಪ್ರೋತ್ಸಾಹ ಸಿಕ್ಕಿದೆ. ಈ ಸುಸಂದರ್ಭದಲ್ಲಿ ಸಿನಿಮಾವನ್ನು ತುಳುವರು ನೋಡಬೇಕು ಎಂಬ ಉದ್ದೇಶದಿಂದ ವಿ4 ನ್ಯೂಸ್ ಮೂಲಕ ಚಿತ್ರವನ್ನು ವೀಕ್ಷಿಸಲು ಅವಕಾಶ ಮಾಡಿಕೊಡುತ್ತಿದ್ದೇವೆ. ವಿ4 ನ್ಯೂಸ್ ವಾಹಿನಿಯಲ್ಲಿ HD ಕ್ವಾಲಿಟಿಯ ಮುಖಾಂತರ ಅತಿ ಶೀಘ್ರದಲ್ಲಿ ಚಿತ್ರ ಮೂಡಿಬರಲಿದೆ ಎಂದು ಹೇಳಿದ್ರು. ತುಳು ಸಿನಿಮಾ ನಮ್ಮ ತುಳುನಾಡದ ಪ್ರತಿ ಒಂಜಿ ತುಳು ಕಲಾಭಿಮಾನಿಗಳ ತೋರಿಸ್ಬೋದು ಅನ್ಕೊಂಡ ದೃಷ್ಟಿಯಲ್ಲಿ ಸರಿ ಇದು ಮೂಲ ಥಿಯೇಟರ್ದ ಪ್ರಾಬ್ಲಮ್ ಉಂಟು. ತುಳುತ ನಮ್ಮ ಕಲಾಭಿಮಾನಿಗಳಿಗೆ ನಮ್ಮ ಪಿಕ್ಚರ್ ತೋರಿಸ್ಬೋದಾಗ ವಾ ರೀತಿಡ್ ಎಂಕಲಾವೇನು ರೀಚ್ ಮಾಡ್ಬೋದು ಬರ್ತಿನ ಒಂಜಿ ಎಂಕಲು ಟಾರ್ಗೆಟ್ ಇದ್ದಿತ್ತ. ಸೊ ಜಬರ್ದಸ್ತ್ ಶಂಕರ ಸಿನಿಮಾ ತುಳುವೇರು ತೂಡು ಬಂದು ಎಂಕಲು ಎಕ್ಸ್ಕ್ಲೂಸಿವ್ ಆದ ವರ್ಲ್ಡ್ ಪ್ರೀಮಿಯರ್ ಟೆಲಿವಿಷನ್ ಒಂದು ಬಂದೊಂದಲ್ಲ ವಿಚ್ ಇಸ್ ವಿ4 ಎಂಕಲ್ನ ಸಿನಿಮಾ ಜಬರ್ದಸ್ತ್ ಶಂಕರನ್ನು ಎಂಕಲು ಒಂಜಿ ದಿನ ಜನಕ್ಲೆಗ್ ಬೋಡಾದು ಟಿವಿ ಪ್ರೀಮಿಯರ್ ಶೋ ಕಲಕ ಬಾಡೋದಿಲ್ಲ. ಸೊ ಐಕ್ ನಮ್ಮ ಪತ್ರಕರ್ತ ಮಿತ್ರರು ಮಾತಾಡದ ಸಹಕಾರ ಎಂಕಲ್ನ ಜನಕಲು ಟಿವಿ ತೋಡು ನಾಡ ನಿಖಲು ಅತ್ಲೆಗ ಸುದ್ದಿನ ಮುಟ್ಟಾನ ನಾಡ ಖಂಡಿತ ಪ್ರತಿಯೊರಿಲ ಟಿವಿ ಎದುರ್ಕೊಂಡು ಆ ಸಿನಿಮಾ ತೂಟೆ. ಚಿತ್ರದ ನಿರ್ಮಾಪಕರಾದ ಅನಿಲ್ ಕುಮಾರ್ ಅವರು ಮಾತನಾಡಿ, ಜಬರ್ದಸ್ತ್ ಶಂಕರ ಯಶಸ್ವಿಯಾಗಿ 25ನೇ ದಿನದ ಪ್ರದರ್ಶನವನ್ನು ಕಂಡಿದೆ. ತುಳುನಾಡಿನ ತುಳುವರು ಕಿರುತೆರೆ ಮೂಲಕ ಸಿನಿಮಾ ವೀಕ್ಷಿಸಲು ಸಿದ್ಧತೆ ಮಾಡಲಾಗಿದೆ ಎಂದು ಹೇಳಿದರು. ವಿಭಿನ್ನ ಕಾರಣಗಳು ಅರ್ಜುನ್ ಬಂದ್ಲಾಕನೆ ಥಿಯೇಟರ್ದ ಇಶ್ಯೂಸ್ ಇರ್ತೇನೆ ಇಂಗ್ಲೀಷ್ ಸ್ಟಾರ್ಟಿಂಗ್ ಆಡಲ್ಲ ಯಶಸ್ವಿ ಆದ 25 ದಿನ ನಮ್ಮ ಕಂಪ್ಲೀಟ್ ಮಾಡ್ದ ಅಂಚನೆ ಒಂದು ತೂನಾಗ ನಂತರ ಪ್ರತಿಯೊಂದು ಮೂವಿ ಬಂದಾಗಲ್ಲ ಅವೇನು ಬೋದು ಜನಕ್ಕೆ ಯೂಟ್ಯೂಬ್ ಹುಡುದು ಪುನಃ ಅಂಚ ಅವೇ ರೀತಿ ತೂ ಅಂತೇವೆ ಅಂಚ ಅದನ್ನ ಈಗ ಪೂರ ಒಂದು ಡಿಸೈಡ್ ಇಂಜಿನ ಮಾಡ್ತಾರೆ ನಾವು ಪೂರ ಒಂದು ಟೀಮ್ ಡಿಸೈಡ್ ಅವು ಎಂಗ್ಲಿನ ಮಾತ್ರ ಆಸೆ ಆಗ್ತದೆ ನಮ್ಮ ಈಗ ಟೀಮ್ದ ಆಸೆ ಇಂಜಿನ ಬಂದು ನಾವೇನು ಪ್ರತಿಯೊಂದು ತುಳು ಇಲ್ಲ ಅದೇ ವಿ4 ಆಲ್ಮೋಸ್ಟ್ पूरा कोटिला रीच local as a local channel up to it will be reaching up to Bangalore. So it will be ನಮ್ಮ ತುಳುವೇರು over is the there throughout the state they can watch the movie. ಅನಂತರ ಮಾತನಾಡಿದ ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ ಅವರು ತುಳು ಇಂಡಸ್ಟ್ರಿಯಲ್ಲಿ ಪ್ರಥಮ ಬಾರಿಗೆ ಟೆಲಿವಿಷನ್ ಮೂಲಕ ಚಿತ್ರ ಮೂಡಿಬರಲಿದೆ ಎಂದು ಹೇಳಿದರು. Pretty challenging film in my career. ಕಥೆ ಬಂದಾಗನೇ ಅಂಕಲ್ನೊಟ್ಟಿಗೆ ಅರ್ಜುನೊಟ್ಟಿಗೆ ವರ್ಕ್ ಮಾಡ್ಕೊಳ್ಳೋಂಚಿನ ಅವಕಾಶ ಏರ್ಪಲ ಐ ಆಲ್ವೇಸ್ ಲುಕ್ ಫಾರ್ವರ್ಡ್ ಫಾರ್ ಇಟ್. ದಯಪಂಡ ಒಂಜಿ ಮಾತ ಟೆಕ್ನಿಷಿಯನ್ ಆಗ್ಲಿಲ್ಲ ಇಂಪಾರ್ಟೆಂಟ್ ಟೆಕ್ನಿಷಿಯನ್ ಆಗ್ಲಿಲ್ಲ ಒಟ್ಟಿಗೆ ಸೇರ್ಸಾದು ಮಾತೆರ್ನಲ್ಲ ಒಪಿನಿಯನ್ ತೆತ್ತನೊಂದು ಒಂಜಿ ಕತೆ ಡಿಸ್ಕಷನ್ ಆಪಡು ಅಂಚ ಮಾತೆರ್ನಲ್ಲ ಒಂಜಿ ಇಂಪಾರ್ಟೆಂಟ್ ಲೀಡ್ ದಲ್ಲ ಇತ್ತಂದ ಸಜೆಷನ್ಸ್ ಇತ್ತಂದ ದ್ಯಾಟ್ ವಿಲ್ ಬಿ ಟೇಕನ್ ಕೇರ್ ಆಫ್ ಆ್ಯಂಡ್ ಪಿರ ಪಂಡ ಯಾನೇ ಮಂತಿನ ಅವತ್ತು ಎಂಕ್ಲೆಂದು ಅಂದಾಗ ಇಟ್ಸ್ ಅ ಟೀಮ್ ಎಫರ್ಟ್. ಸೊ ಅಂಚಿನ ಒಂದು ನೆಟ್ ಗ್ರೂಪ್ ಡಿಸ್ಕಷನ್ ಆನಾಗ ಎವ್ರಿ ಟೆಕ್ನಿಷಿಯನ್ ಯಾರು ಮಸ್ತ್ ಕಲ್ತದೆ ಅಂತ ಕಲ್ತಾರೆ ಉಂಟು. ಸೊ ಅಂಚಿನ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಉಂಚಿನ ಟೀಮ್
and it was a great thing. And last year in Bannaga mast na person with the daddy na ವಿಷಯ ಇತ್ತಂದಲ್ಲ, I had to finish this work. ಇದೇ ಸಂದರ್ಭ ಚಿತ್ರದ ನಿರ್ಮಾಪಕರಾದ ರಾಜೇಶ್ ಕುಡ್ಲಾ ಅವರು ಮಾತನಾಡಿ ಜಬರ್ದಸ್ತ್ ಶಂಕರ ಸಿನಿಮಾದ ಡಬ್ಬಿಂಗ್ ರೈಟ್ಸ್ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಜನವರಿ ಕನ್ಫರ್ಮ್ ರಿಪೋರ್ಟ್ ಪಾತ್ರ ಪ್ರಕಾರ ಜನವರಿ ರಿಲೀಸ್ ಮಾಡ್ತಾರಲ್ಲ. ಡಬ್ಬಿಂಗ್ ರೈಟ್ಸ್ ಹಿಂದಿ ಡಬ್ಬಿಂಗ್ ರೈಟ್ಸ್ ಶೋಲ್ಡರ್ ಆಗ್ತದೆ. ಹಿಂದಿಗಾದ ನಾನು ತಮಿಳು ತೆಲುಗುದಲ್ಲಿ ನಾನು ಆಫೀಸು ಹಿಂದಿ ಡಬ್ಬಿಂಗ್ ಮಾತ್ರ ಹಿಂದಿ ಬಣ್ಣ ನಾರ್ತ್ ಇಂಡಿಯನ್ ಕೂಡ ಭೋಜ್ಪುರಿ ಮರಾಠಿ ಅವರು ಹೆಂಚಿನ ಕೂಡ ಉಂಟ ಪಂಜಾಬಿ ಆಯ್ತು ಪೂರ ಕೊಟ್ಟಿಗೆ ಒಂದೇ ಹೋಗ್ತಾರೆ. ಹಿಂದಿ ನಾರ್ತ್ ಇಂಡಿಯನ್ ರೈಟ್ಸ್ ಇಂದೇ ಕೊಡ್ಬೋದು. ಈ ಮೂಲಕ ಜಬರ್ದಸ್ತ್ ಶಂಕರ ಕಿರುತೆರೆಯ ಮೂಲಕ ಮನೆ ಮನೆಗೆ ಎಂಟ್ರಿ ಕೊಡಲು ಸಜ್ಜಾಗಿದ್ದಾನೆ. ಅತಿ ಶೀಘ್ರದಲ್ಲಿ ವಿ4 ನ್ಯೂಸ್ ಜಬರ್ದಸ್ತ್ ಶಂಕರನನ್ನು ನಿಮ್ಮ ಮುಂದೆ ಕರೆತರಲಿದೆ. ಶಂಕರನ ಕುಡಂಜಿ ರೂಪ ತೋಡಾಪನು ಕೌನ್ है तू? ಶರತ್ ಸಾಲ್ಯಾನ್ ವಿ4 ನ್ಯೂಸ್ 24/7 ಮಂಗಳೂರು.